ಸರ್, ಈಗ ಮಕ್ಕಳು ಹೆಚ್ಚಾಗಿ ಸಾಮಾಜಿಕ ಮಾಧ್ಯಮದತ್ತ ಆಕರ್ಷಣೆ ಹೊಂದ್ತಾರೆ, ಅದಕ್ಕೆ ಏನು ಕಾರಣ ಇರ್ಬೋದು ಸರ್? ಸಾಮಾಜಿಕ ಮಾಧ್ಯಮ ಇವತ್ತು ಮೇನ್ಲಿ ಸೋಷಿಯಲ್ ಮೀಡಿಯಾ ಅಂತ ಹೇಳುವುದು ಹೌದು ಹೇಗೆ ಬೆಳೆದಿದೆ ಅಂದರೆ, ಮೊದಲು ಈಗ ಆರ್ಕುಟ್ ಅಂತ ಒಂದಿತ್ತು. ಹಾಂ, ಆ ಆರ್ಕುಟ್ನಲ್ಲಿ ಖಾಲಿ ಒಂದು ಫ್ರೆಂಡ್ಸ್ ಆ್ಯಡ್ ಮಾಡೋದು, ಮೆಸೇಜ್ ಮಾಡೋದು ಅಷ್ಟಕ್ಕೆ ಇತ್ತು. ಮತ್ತು ನೀವು 10 ಫ್ರೆಂಡ್ಸನ್ನು ಆ್ಯಡ್ ಮಾಡಿದರೆ ಸರಿ, ಆ 10 ಜನರದ್ದು ಮಾತ್ರ ನಿಮಗೆ ಫೀಡ್ ಕಾಣ್ತಿತ್ತು. ಫೀಡ್ ಅಂದರೆ ಏನಿಲ್ಲ, ಅವರು ಫೋಟೋ ಹಾಕಿದರೆ ಸರಿ, ರೀಲ್ಸ್ ಹಾಕಿದರೆ ಅಷ್ಟು ಮಾತ್ರ, ಅದರ ಮುಂದಿನ ಏನಿಲ್ಲ. ಅದರಲ್ಲಿ ನಾವು ಬ್ಯೂಟಿಫುಲ್, ಒಳ್ಳೆಯದು, ಕೆಲವರು ಥಂಬ್ ಅಷ್ಟೇ, ಅದರ ಮೇಲೆ ಆಪ್ಷನ್ಸ್ ಇರಲಿಲ್ಲ. ಅದು ಆರಂಭ. ಅಲ್ಲಿಂದ ಬದಲಾವಣೆ ಆಗ್ತಾ ಫೇಸ್ಬುಕ್ ಬಂತು, ಇನ್ಸ್ಟಾಗ್ರಾಮ್ ಬಂತು, ಸ್ನ್ಯಾಪ್ಚಾಟ್ ಬಂತು. ಈ ಎಡಿಕ್ಷನ್ ಏನಂದ್ರೆ, ಒಂದೊಂದು ಸೋಷಿಯಲ್ ಮೀಡಿಯಾದವರು ಬಂದ ಹಾಗೆ ಈ ಮಕ್ಕಳನ್ನು ಹಿಡಿದಿಡುವುದು ಹೇಗೆ ಅದನ್ನು ಅವರು ಕಲ್ತಿದ್ದಾರೆ. ಸರಿ ಸರಿ. ಇದರಲ್ಲಿ ಮುಖ್ಯವಾಗಿ ನಾನು ನೋಡಿದೆ ಅಂದರೆ, ಇವತ್ತು ಮಕ್ಕಳನ್ನು ಆಕ್ಚುಲಿ ಟೀನೇಜರ್ಸ್ ಅಂತ ನಾವು ಹೇಳ್ತೇವೆ, 13 ವರ್ಷ ಬಂದವರನ್ನು. ಸರಿ, ಆ ಟೀನೇಜರ್ಸ್ ಅನ್ನು ಹಿಡಿದಿಡಬೇಕಾದ್ರೆ ಹೊಸ ಕಂಟೆಂಟ್, ಹೊಸ ರೀಲ್, ಹೊಸ ಅಟ್ರಾಕ್ಷನ್. ಅದಕ್ಕೋಸ್ಕರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ 13 ಇಸ್ ದ ಏಜ್ ಆಫ್ ಜಾಯ್ನಿಂಗ್, ನಾಟ್ 18. ಓಕೆ, 13 ವರ್ಷ. ಯಾಕಂದ್ರೆ ಭಾರತೀಯ ನ್ಯಾಯ ಸಂಹಿತೆ ಹೇಳ್ತದೆ 18 ಆಗದೆ ಯಾವುದೇ ಸೋಷಿಯಲ್ ಮೀಡಿಯಾ ಇನ್ಕ್ಲೂಡಿಂಗ್ ವಾಟ್ಸ್ಆ್ಯಪಿಗೆ ಪ್ರವೇಶ ಇಲ್ಲ ಅಂತ. ಆದರೆ ಇಲ್ಲಿ ಇವರ ಗೈಡ್ಲೈನ್ಸ್ ಇರ್ತದೆ, ಅಕಾರ್ಡಿಂಗ್ ಟು ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್ 13 ಇಸ್ ಅ ಲೀಗಲ್ ಏಜ್. ಸರಿ, ಅಲ್ಲಿ ಆಗುವಾಗ ಈ 13ಗೆ ಸೇರಿದ ಮಕ್ಕಳು ದೇ ಆರ್ ಒಂದು ಟೀನೇಜರ್ಸ್, ದೇ ಆರ್ ವೆರಿ ಬೆಂಡೇಬಲ್, ಅವರನ್ನು ಬೇಕಾದ ಹಾಗೆ ಬಗ್ಗಿಸಬಹುದು. ಅದಕ್ಕೆ ಒಂದು ವೈಜ್ಞಾನಿಕ ಕಾರಣಗಳುಂಟು, ಡಾಕ್ಟರ್ ಅದರ ಬಗ್ಗೆ ಹೆಚ್ಚು ಹೇಳ್ತಾರೆ. ಬಟ್ ನಾನೊಂದು ಚಿಕ್ಕ ಇದು ಹೇಳ್ತೇನೆ, ಏನಂದ್ರೆ 13 ವರ್ಷ ಆಗುವಾಗ ಪೀರಿಯಡ್ಸ್ ಆಗ್ಲಿಕ್ಕೆ ಶುರು ಆಗ್ತದೆ ಹುಡುಗರಿಗೆ ದೈಹಿಕ ಬದಲಾವಣೆಗಳಾಗಲಿಕ್ಕೆ ಶುರು ಆಗ್ತವೆ. ಸರಿ, ಅಷ್ಟು ಆಗುವಾಗ ಈ ಮಕ್ಕಳಿಗೆ ಯು ವಿಲ್ ಸ್ಟಾರ್ಟ್ ಗೆಟ್ಟಿಂಗ್ ಲೈಕಿಂಗ್, ಬ್ರೈನ್ ಡೆವಲಪ್ ಆಗ್ತದೆ. ಫ್ರಂಟಲ್ ಕಾರ್ಟೆಕ್ಸ್, ನನಗೆ ಕರೆಕ್ಟ್ ವರ್ಡ್ ನೆನಪಿಲ್ಲ, ಅದು ಡೆವಲಪ್ ಆದಾಗಿ ನಮಗೆ ಇನ್ನೊಂದು, ಈಗ ಹುಡುಗರಿಗೆ ಹುಡುಗಿಯರನ್ನು ನೋಡುವ ಒಂದು ಇದು ಬರ್ತದೆ, ಹುಡುಗಿಯರಿಗೆ ಹುಡುಗರನ್ನು ನೋಡಬೇಕು ಅಂತ ಹೇಳುವ ಆಕರ್ಷಣೆ ಆರಂಭ ಆಗ್ತದೆ. ಸೊ ಅದು ಶುರು ಆಗುವ ಟೈಮಲ್ಲಿ ಇವರದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ನೋಡುದು ಸೋಷಿಯಲ್ ಮೀಡಿಯಾ. ಅಲ್ಲಿಂದ ಎಡಿಕ್ಷನ್ ಶುರು ಆಗುದು. ಸರ್, ಇದು ಮಾನಸಿಕ ಅಂಶಗಳ ವಿಚಾರಕ್ಕೆ ಬಂದಾಗ ರಾಜೇಶ್ ಸರ್, ಯಾವುದು ಮಾನಸಿಕ ಅಂಶಗಳು ಪ್ರಭಾವ ಬೀರ್ತದೆ ಮಕ್ಕಳಿಗೆ ಅಂತ? ಮಾನಸಿಕವಾಗಿ ಹೇಳೋದಿದ್ರೆ, ಈ ಗೇಮಿಂಗ್ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಹೇಳುದು ಒಂದು ಚಟ ಆಗುವಂತಹ ಬುದ್ಧಿ. ಸರಿ, ಇದು ಯಾಕೆ ಆಗ್ತದೆ ಅಂದ್ರೆ, ನಮ್ಮ ಮೆದುಳಿನಲ್ಲಿ ಒಂದು ರಿವಾರ್ಡ್ ಪಾತ್ವೆ ಅಂತ ಒಂದು ನರದ ಪುಂಜಗಳು ಉಂಟು. ಈ ರಿವಾರ್ಡ್ ಪಾತ್ವೆ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ಯಾವುದೇ ರೀತಿಯ ಒಂದು ಖುಷಿ ಆಗುವಂತಹ ಚಟುವಟಿಕೆಗಳನ್ನ ಮಾಡಿದಾಗ ಈ ನರದ ಪುಂಜಗಳು ಸ್ಟಿಮ್ಯುಲೇಟ್ ಆಗ್ತದೆ. ಆ ಸ್ಟಿಮ್ಯುಲೇಷನ್ ಏನ್ ಮಾಡ್ತದೆ ಬ್ರೈನಿಗೆ ಅಂದ್ರೆ, ಖುಷಿಯಾಗುವ ಚಟುವಟಿಕೆಯನ್ನು ಮತ್ತೆ ಮತ್ತೆ ಮಾಡು ಅಂತ ಹೇಳಲಿಕ್ಕೆ ಪ್ರಚೋದನೆ ಕೊಡ್ತಾರೆ. ನಾವು ಐಸ್ ಕ್ರೀಮ್ ತಿಂತೇವೆ, ಫುಟ್ಬಾಲ್ ಆಡ್ತೇವೆ, ಕ್ರಿಕೆಟ್ ಆಡ್ತೇವೆ, ಬೀಚ್ಗೆ ಹೋಗ್ತೇವೆ, ಇದೆಲ್ಲ ಮಾಡುವಾಗ ನಮಗೆ ಮನಸ್ಸಿಗೆ ಖುಷಿ ಫೀಲ್ ಆಗುದು ಈ ಸರ್ಕಿಟ್ ಇಂದ. ಬಟ್ ಈ ಖುಷಿಯಾಗುವಂತ ಚಟುವಟಿಕೆ ಮಾಡಿದಾಗ ಒಂದು ಮಿತವಾದ ಖುಷಿಯನ್ನು ನಾವು ಅನುಭವಿಸ್ತೇವೆ. ಆಮೇಲೆ ನಮ್ಗೆ ಸಮಾಧಾನ ಆದಾಗ ನಾವು ಬೇರೆ ಚಟುವಟಿಕೆಗೆ ಹೋಗ್ತೇವೆ. ಬಟ್ ಈ ಸೋಷಿಯಲ್ ಮೀಡಿಯಾ ಅಂತ ಹೇಳೋದು ಹೇಗೆ ಅಂದ್ರೆ, ಅದನ್ನು ಮಾಡುವಾಗ ಮನಸ್ಸಿಗೆ ಒಂದು ಅಧಿಕವಾದ ಒಂದು ಸ್ಟಿಮ್ಯುಲೇಷನ್ ಆಗೋದ್ರಿಂದಾಗಿ ಅದು ಒಂದು ಉತ್ತೇಜನೆ ಕೊಟ್ಟು ಒಂದು ಅಧಿಕವಾದ ಖುಷಿ ಕೊಡುವ ಕಾರಣ ಅದು ಚಟ ಆಗುವ ಹಾಗೆ ಪರಿಣಮಿಸ್ತದೆ. ಮತ್ತೊಂದು ಏನಂದ್ರೆ, ಈ ಸೋಷಿಯಲ್ ಮೀಡಿಯಾವನ್ನು ಹೇಗೆ ಕಂಪನಿಯವರು ಡಿಸೈನ್ ಮಾಡ್ತಾರೆ ಅಂದ್ರೆ, ಅದರಲ್ಲಿ ಕಂಟಿನ್ಯೂಸ್ ಆದ ಒಂದು ಓವರ್ ಸ್ಟಿಮ್ಯುಲೇಷನ್ ಮತ್ತೆ ರಿವಾರ್ಡ್ ಉಂಟು. ಈಗ ಫಾರ್ ಎಕ್ಸಾಂಪಲ್ ಒಂದು ಗೇಮ್ ಆಡಿದ್ರೆ ಏನಾಗ್ತದೆ ಅಂದ್ರೆ, ಗೆದ್ದವನಿಗೆ ಚಿನ್ನ, ಕಾಯಿನ್, ಅದು ಇದು ಎಲ್ಲ ಕೊಡ್ತಾರೆ, ಸೋತವನಿಗೆ ಶಬಾಷ್ ಮಗನೇ ಟ್ರೈ ಇನ್ನೊಂದ್ಸಲ ಅಂತ ಹೇಳ್ತಾರೆ. ಸೊ ಕಂಟಿನ್ಯೂಸ್ ಆದ ಪ್ರತಿ ಸ್ಟೆಪ್ ಅಲ್ಲಿ ಕೂಡ ಅವನಿಗೆ ಉತ್ತೇಜನೆ ಕೊಡುವ ಕಾರಣ ಅವರು ಅದನ್ನು ಖುಷಿ ಅನುಭವಿಸ್ತಾರೆ. ಇನ್ನೊಂದೇನಂದ್ರೆ, ಒಂದು ಫಾಲ್ಸ್ ಸೆನ್ಸ್ ಆಫ್ ಸಕ್ಸೆಸ್. ನಿಜ ಜೀವನದಲ್ಲಿ ಎಷ್ಟೋ ಮಕ್ಕಳಿಗೆ ಸಕ್ಸೆಸ್ ಸಿಗ್ತಾ ಇರುವುದಿಲ್ಲ. ಅವ್ರು ಏನ್ ಮಾಡ್ತಾರೆ, ಈ ಸೋಷಿಯಲ್ ಮೀಡಿಯಾಕ್ಕೆ ಹೋದಾಗ ಪ್ರೈವೇಟ್ ಆಗಿ ಅವರದೇ ಒಂದು ಪ್ರಪಂಚದಲ್ಲಿ ಸಕ್ಸೆಸ್ ಸಿಗೋದು ಅಂತ ಹೇಳುವ ಕಾರಣದಿಂದ ಅದನ್ನು ಮತ್ತೆ ಮತ್ತೆ ಟ್ರೈ ಮಾಡ್ತಾರೆ. ಇನ್ನೊಂದೆಂತ ಅಂದ್ರೆ, ಈ ಸಣ್ಣ ಮಕ್ಕಳಲ್ಲಿರುವ ಕ್ಯೂರಿಯಾಸಿಟಿ ಅದು ಈ ಅಡಾಲಸೆಂಟ್, ಯಂಗ್ ಅಡಲ್ಟ್ಸ್ ಅಲ್ಲಿ ಜಾಸ್ತಿ. ಏನೇ ಇದ್ರೂ ಅದನ್ನೊಂದ್ಸಲ ಟ್ರೈ ಮಾಡಬೇಕು ಅಂತ. ಸೊ ಯಾರೊಬ್ಬನ ಕೈಯಲ್ಲಿ ಸೋಷಿಯಲ್ ಮೀಡಿಯಾ ಕಂಡಾಗ ನಾನು ಒಂದ್ಸಲ ಟ್ರೈ ಮಾಡ್ತೇನೆ ಅಂತ ಹೋಗ್ತಾರೆ. ಟ್ರೈ ಮಾಡಿದ ಮೇಲೆ
ಒಂದು ಸಣ್ಣ ಗ್ರೂಪ್ ಕ್ಲಾಸ್ನಲ್ಲಿ ಯೂಸ್ ಮಾಡುವಾಗ ಉಳಿದವರಿಗೆ ಅಯ್ಯೋ ನಾನು ಮಾಡ್ತಿಲ್ವೇ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅವಾಗ ಆಗಿದೆ ನಾನು ಒಂದ್ಸಲ ಟ್ರೈ ಮಾಡ್ತೇನೆ, ಉಳಿದವರು ಸೇರ್ತಾರೆ. ಹೀಗೆ ಅದು ಒಂದು ಗ್ರೂಪ್ ಆಗಿ ಇಡೀ ಗ್ರೂಪ್ ಅನ್ನು ಅದು ಆವರಿಸಿಕೊಳ್ತದೆ. ಸೊ ಕೊನೆಗೆ ಏನಾಗ್ತದೆ ಅಂದ್ರೆ ಎಲ್ಲರಿಗೂ ಅದನ್ನು ಮಾಡಬೇಕು, ಟ್ರೈ ಮಾಡಬೇಕು ಅಂತ ಹೇಳುವ ಒಂದು ಆಕರ್ಷಣೆ. ಮತ್ತೊಂದು ಇಂಪಾರ್ಟೆಂಟ್ ಕಾರಣ ಈಗ ಈಸಿ ಅವೈಲೇಬಿಲಿಟಿ. ಮುಂಚೆ ಸುಲಭದಲ್ಲಿ ಸಿಗ್ತಾ ಇರ್ಲಿಲ್ಲ, ಈಗ 5-6 ವರ್ಷದ ಮಕ್ಕಳ ಕೈಯಲ್ಲೂ ಫೋನ್, ಮೊಬೈಲ್ ಇದೆ. ಸೊ ಅಷ್ಟು ಈಸಿಯಾಗಿ ಅವೈಲೇಬಲ್ ಇರುವಾಗ ಅದರಿಂದ ಉತ್ತೇಜನೆ, ಸಪೋರ್ಟ್ ಸಿಕ್ಕುವಾಗ ಮೆದುಳಿನಲ್ಲಿ ಒಂದು ಕೆಮಿಕಲ್ ಚೇಂಜಸ್ ಕೂಡ ಅದು ಮಾಡುವ ಕಾರಣ ಸುಲಭದಲ್ಲಿ ಎಡಿಕ್ಷನ್ ಪಾತ್ವೆಗೆ ಎಂಟರ್ ಆಗ್ತದೆ. ಕೂಡ ಸರ್, ಈಗ ನಾವು ಮೊದಲೆಲ್ಲ ಮೊಬೈಲ್ ಎಲ್ಲ ನೋಡುವಾಗ ನೋಕಿಯಾ ಫೋನ್ ಅಲ್ಲಿ ಒಂದು ಗೇಮಿಂಗ್ ಇರ್ತಿತ್ತು, ಒಂದು ಸಣ್ಣ ಹಾವು ಮೇಲೆ ಕಡೆಯಲ್ಲಿ ಇಳಿಯೋದು, ಅದೊಂದು ಹಾವು. ಆಮೇಲೆ ನಾವು ಮತ್ತೊಂದು ಗೇಮ್ಸಿಗೆ ಇದು ಸಣ್ಣ ಸಣ್ಣ ಚುಕ್ಕೆಗಳು ಅನ್ನು ಜೋಡಿಸುವಂಥ ಗೇಮ್ಗಳಿತ್ತು. ಅದಕ್ಕಿಂತ ಸ್ವಲ್ಪ ಭಾಳಷ್ಟು ಈಚೆ ಬಂದಿದ್ದೇವೆ ನಾವು. ಈಗ ಯಾವ ಗೇಮಿಂಗ್ ಇದೆ ಅಂತ ಹೇಳ್ತೀರಾ? ಈಗ ಮೇನ್ಲಿ ಈ ಫ್ರೀ ಫೈರ್, ರಾಬ್ಲಾಕ್ಸ್ನಲ್ಲಿ ದೊಡ್ಡ ಆಶ್ಚರ್ಯ ಅಂದರೆ ಸಾವಿರಾರು ಗೇಮ್ಸ್ ಉಂಟು ಅದರಲ್ಲಿ, ಒಂದೆರಡಲ್ಲ. ನಿಮಗೆ ಚಾಯ್ಸ್ ಉಂಟು. ಚಾಯ್ಸ್ನ ಒಟ್ಟಿಗೆ ಏನುಂಟಂದರೆ ಚಾಟ್ ರೂಮ್ಸ್ ಉಂಟು. ನಿಮ್ಗೆ ಈಗ ಆಡ್ಲಿಕ್ಕೆ ಗೊತ್ತಾಗಲಿಲ್ಲ, ಸರಿ, ದೇ ವಿಲ್ ಆಸ್ಕ್ ಈ ಹಾವ್ ಅ ಚಾಟ್ ರೂಮ್. ಈಗ ನಾವಿಲ್ಲಿ ಕೂತಿದ್ದೇವೆ 3 ಜನ, ಸರಿ, ಹಾಗೆ ಒಂದು 10 ಜನರ ಚಾಟ್ ರೂಮ್ ಇರ್ತದೆ. ಪ್ರಶ್ನೆಗಳನ್ನು ಕೇಳ್ಬೋದು ಗೇಮ್ಸ್ ಬಗ್ಗೆ. ಏನಾಗ್ತದೆ, ನಮ್ಮ ಮನಸ್ಸಲ್ಲಿ ಗೇಮ್ಸ್ ಬಗ್ಗೆ ಮಾತ್ರ ಪ್ರಶ್ನೆ ಕೇಳ್ತಿದ್ದೇವೆ. ಸರಿ, ಅಲ್ಲಿ ದೇರ್ ವಿಲ್ ಬಿ ಪ್ರಿಡೇಟರ್ಸ್ ಹೂ ವಿಲ್ ಬಿ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಯೋರ್ ಕಿಡ್ಸ್ ಇನ್ ದ್ಯಾಟ್ ಗೇಮ್. ಸೊ ಈ ಗೇಮ್ಗಳು ಅಟ್ರಾಕ್ಷನ್ ಅಷ್ಟೇ ಉಂಟು. ಆಡ್ಲಿಕ್ಕೆ ಗೊತ್ತಿಲ್ಲದ್ರೆ ಹೇಳುವವರಿದ್ದಾರೆ, ಹೀಗೆ ಆಡು ಹೇಳುವರಿದ್ದಾರೆ. ಇದೆಲ್ಲ ಇರುವಾಗ ಐ ಹ್ಯಾವ್ ಸ್ಟಕ್ ಹಿಯರ್, ವಾಟ್ ಟು ಡೂ. ಫ್ರೀ ಫೈರ್ ಅಲ್ಲಿ ಅವ್ರು ಹೇಳ್ತಾರೆ, ಯು ಡೂ ದಿಸ್, ಹಾಗೆ ಮಾಡು, ಯು ವಿಲ್ ಗೆಟ್ ಅ ರಿವಾರ್ಡ್. ಇದೆಲ್ಲ ಮತ್ತೆ ಗಿಫ್ಟ್ಸ್. 10 ದಿನ ಆದ ನಂತರ ನೀವು ಗೇಮ್ ಮಾಡಿದ್ರೆ ಒಂದು ಗಿಫ್ಟ್. ಈ ಸ್ವಿಗ್ಗಿ ಮತ್ತು ಇವರು ಕೊಟ್ಟಾಗೆ 50 ರೂಪೀಸ್ ಇದಂತ ಕೊಟ್ಟಾಗೆ ಅದು ಗೇಮ್ಸ್ ಅಲ್ಲಿ ಉಂಟು. ಇಟ್ ಈಸ್ ನಾಟ್ ಕ್ಯಾಶ್, ಬಟ್ ಗೇಮ್ ಆಡ್ಲಿಕ್ಕೆ ಕಂಟಿನ್ಯೂಟಿ ಸಿಕ್ಕಿತು ಮಕ್ಕಳಿಗೆ ಒಂದು ಖುಷಿ, ನನ್ನ ಹತ್ರ ಇಷ್ಟುಂಟು ಅಂತ. ಹಾಗೆ ಈ ರೊಬ್ಲಾಕ್ಸ್ ಗೇಮ್ ಇದು ಹೇಳುವಾಗ ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಅಕ್ಷಯ್ ಕುಮಾರ್, ಆಲ್ ಓವರ್ ನೋನ್ ಫಿಲ್ಮ್ ಆಕ್ಟರ್, ಅವರೊಂದು ಇಂಟರ್ವ್ಯೂ ಉಂಟು, ನಿಮಗೆ ಯೂಟ್ಯೂಬಲ್ಲಿ ಹುಡುಕಿದ್ರೆ ಸಿಗ್ತದೆ. ಅವರೊಂದು ಸ್ಕೂಲಲ್ಲಿ ಒಂದು 6 months ಮೊದಲು ಹೇಳಿದ್ರು ಸರ್, ಏನಂದರೆ ಇನ್ ದಿಸ್ ಗೇಮ್ ರೊಬ್ಲಾಕ್ಸ್ ಇಟ್ ಈಸ್ ಸೋ ಡೇಂಜರಸ್ ದ್ಯಾಟ್, ತುಂಬ ಡೇಂಜರ್ ಉಂಟು. ಯಾಕಂದರೆ ನನ್ನ ಮಗಳದ್ದು ನ್ಯೂಡ್ ಇಮೇಜಸ್ ಅನ್ನೊಬ್ರು ಕೇಳಿದ್ರು ಅಂತ ಅಕ್ಷಯ್ ಕುಮಾರ್. ಹಾಗಾದರೆ ಜನಸಾಮಾನ್ಯರ ಮಕ್ಕಳ ಕಥೆ ಏನು ಅಂತ ಅಕ್ಷಯ್ ಕುಮಾರ್ ಕೇಳಿ. ಈ ರೀತಿಯ ರಿಸ್ಕ್ಗಳು ಕೂಡ ಈ ಗೇಮ್ಗಳಲ್ಲುಂಟು. ಆದರೆ ಗೇಮಿಂಗ್ ಇದು ಇವತ್ತು ಎಲ್ಲ ಮಕ್ಕಳಿಗೆ ಎಡಿಕ್ಷನ್ ಉಂಟು. ಫಾರ್ ಎಕ್ಸಾಂಪಲ್, ಇನ್ನೊಂದು ಪೋಕಿಮಾನ್ ಗೋ ಅಂತ ಇತ್ತು ಸರ್. ಏನಂದರೆ ಹೀಗೆ ಹಿಡಿತಾರೆ, ಎಲ್ಲ ಕಡೆ ಕ್ಯಾಮೆರಾ ಹಿಡಿತಾರೆ, ಅಲ್ಲಿ ಏನ ಕಾಣ್ತದೆ ಅದನ್ನು ಕ್ಯಾಪ್ಚರ್ ಮಾಡುವಂಥದ್ದು. ಅದರದ್ದು ಆ್ಯಕ್ಚುಲಿ ಹಿಂದೆ ಒಂದು ಜಾಲ ಕೂಡ ಇತ್ತು. ಈ ಜಾಲ ಏನಂದರೆ ದೇ ವರ್ ಮ್ಯಾಪಿಂಗ್ ದ ವರ್ಲ್ಡ್ ಈಸಿಲಿ ವಿದೌಟ್ ಎನಿ ಪೇಮೆಂಟ್. ನಾವೇ ಕ್ಯಾಮೆರಾದಲ್ಲಿ ತೋರಿಸಿ ಅವರು ಕೊಡ್ತಾರೆ, ಅವರ ಸರ್ವರ್ ಅಲ್ಲಿ ಇರ್ತದೆ, ಇಡೀ ಮ್ಯಾಪಿಂಗ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಡಿಫೆನ್ಸ್ ಏರಿಯಾಸ್ ವೇರ್ ಮ್ಯಾಪ್ಡ್ ಯೂಸಿಂಗ್ ಪೋಕಿಮಾನ್ ಗೋ. ಸೊ ಈ ರೀತಿಯ ಇದು ಬೇರೆ ಬೇರೆ ಗೇಮ್ಸ್ ನಮಗೆ ಆಟ, ನಮ್ಮ ಮಕ್ಕಳಿಗೆ, ನಮಗೆ. ಆದರೆ ಫಾರ್ ದೋಸ್ ಕಂಪನೀಸ್ ಇಟ್ ಈಸ್ ಸಮಥಿಂಗ್ ಡಿಫರೆಂಟ್. ಆದಾಯ, ಅವರ ಇನ್ಕಮ್, ಇನ್ಕಮ್. ಇನ್ನೊಂದು ಇಂಥದ್ದು ಮ್ಯಾಪಿಂಗ್ ಮಾಡಿದನು ಪೋಕಿಮಾನ್ ಗೋನವರು ಬೇರೆ ಕಂಪನಿಯವರಿಗೆ ಮಾರಿದ್ರು. ದಿಸ್ ವಾಸ್ ಅ ವೆರಿ ಸೀರಿಯಸ್ ಕೇಸ್ ಇನ್ US. ಇದೇ ರೀತಿಯೆಲ್ಲ ಆಗ್ತದೆ ಗೇಮ್ಸ್ಗಳಲ್ಲಿ. ಸರ್, ಈಗ ಗೇಮಿಂಗ್ ವಿಚಾರ ಬಂದಾಗ ಡಾಕ್ಟರ್ ರಾಜೇಶ್ ಅವರೇ, ಈಗ ನಾವು ಮನೆಯಲ್ಲಿ ನೋಡ್ತೇವೆ, ನಮ್ಮ ಮನೆಯ ಒಳಗಡೆ ಮಕ್ಕಳು ಆಡ್ತಾ ಇರ್ತಾರೆ, ಒಬ್ಬರೇ ಏನೋ ಕಿರಿಚಾಡ್ತಾರೆ, ಬಲಿಪಿಯ ಹಾಕಿಯ ಅಂತ ಹೇಳಿ ಏನೋ ಹೇಳೋದು ಮಾತ್ರ ಕೇಳಿದ್ರೆ ನಮಗೇನು ಅರ್ಥ ಆಗೋದಿಲ್ಲ. ಅದು ಗೇಮಿಂಗ್ ವ್ಯಸನ ಅಂತ ಗೊತ್ತಾಗಬೇಕಾದ್ರೆ ಪೇರೆಂಟ್ಸ್ಗೆ ಹೇಗೆ ಗೊತ್ತಾಗ್ತದೆ ಅವರು ವ್ಯಸನದಲ್ಲಿದ್ದಾರೆ ಅಂತ? ಗೇಮಿಂಗ್ ವ್ಯಸನ ಅಂತ ಹೇಳಿದ್ರೆ ನಾರ್ಮಲ್ ಆದ ಎಲ್ಲ ಮಕ್ಕಳು ಸ್ಕೂಲ್ಗೆ ರೆಗ್ಯುಲರ್ ಹೋಗ್ತಾರೆ, ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ, ಅಂದ್ರೆ ನಿಮ್ಗೆ ನಾರ್ಮಲ್ ಮಕ್ಕಳು ಹೇಗಿದ್ದಾರೆ ಅಂತ ಗೊತ್ತು. ಸಡನ್ ಈಗ ಒಂದು ಗೇಮಿಂಗ್ ಎಡಿಕ್ಷನ್ ಸ್ಟಾರ್ಟ್ ಆದ ಮಕ್ಕಳು ಫಸ್ಟ್ ಕಾಣುವಂಥದ್ದು ಪುವರ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಒಳ್ಳೆ ಸ್ಕೋರ್ ತೆಗಿತಾ ಇದ್ದಂತಹ ಮಗು ಈಗ ಸಣ್ಣ ಏಜಿನಿಂದ ಒಂದು ಸಾಧಾರಣ ಅವನು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ತೆಗಿತಾ ಇರುವವನದ್ದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಸಡನ್ ಡಿಕ್ಲೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏನು ಕಾರಣ ಇಲ್ಲ, ಮಗು ಇದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಿದೆ ಅಂದ್ರೆ ನೀವು ಫಸ್ಟ್ ಇದನ್ನು ನೋಡ್ಲಿಕ್ಕೆ ಹೋಗ್ಬೇಕು, ಎಲ್ಲಿಯಾದ್ರೂ ಗೇಮಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆಯಾ ಅಂತ, ಅಥವಾ ಸೋಷಿಯಲ್ ಮೀಡಿಯಾ ಎಡಿಕ್ಷನ್. ಬೇರೆ ಕಾಣುವುದು ಅಂತ ಹೇಳಿದ್ರೆ ಬೇರೆ ಮಕ್ಕಳೊಟ್ಟಿಗೆ ಮತ್ತೆ ಪೇರೆಂಟ್ಸ್ ಒಟ್ಟಿಗೆ ಒಳ್ಳೆ ಇಂಟ್ರಾಕ್ಷನ್, ಮಾತಾಡಿ ಹೊರಗಡೆ ಹೋಗುದು,
ತಮ್ಮ ಎಮೋಷನಲ್ ಫೀಲಿಂಗ್ಸ್ ಅನ್ನ ಹಂಚ್ಕೊಳ್ತಾ ಇದ್ದಂತಹ ಮಗು ಸಡನ್ ಆಗಿ ಲೋನ್ಲಿ ಆಗೋದು, ಯಾರೊಟ್ಟಿಗೆ ಇಂಟರಾಕ್ಟ್ ಮಾಡುದಿಲ್ಲ, ಫ್ರೆಂಡ್ಸ್ ಒಟ್ಟಿಗೆ ಹೊರಗೆ ಹೋಗ್ಲಿಕ್ಕೆ ಇಷ್ಟ ಪಡೋದಿಲ್ಲ, ಒಂಟಿಯಾಗಿ ಇರುವಂತದ್ದು. ಈಗ ಮಗು ಮುಂಚೆ ನನ್ಗೆ ಚಾಕ್ಲೇಟ್ ಬೇಕು, ಬಿಸ್ಕೆಟ್ ಬೇಕು ಅಂತ ಕೇಳ್ತದೆ, ಈಗ ಮಗುವಿಗೆ ಏನೋ ಬೇಡ, ತನ್ನಷ್ಟಕ್ಕೆ ರೂಮ್ ಅಲ್ಲಿ ಒಬ್ನೇ ಲಾಕ್ ಹಾಕಿ ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಈ ತರ ಲೋನ್ಲಿ ಆಗಿರ್ಲಿಕ್ಕೆ ಇಷ್ಟಪಡ್ತಾನೆ ಅಂದ್ರೆ ಏನೋ ಪ್ರಾಬ್ಲಮ್ ಇದೆ. ಮತ್ತೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಕಮ್ಮಿ ಆಗ್ತದೆ, ಪರ್ಸನಲ್ ಹೈಜೀನ್ ಕಮ್ಮಿ ಆಗ್ತದೆ, ನಿದ್ದೆ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಕೆಲವು ಜನ ನೈಟ್ ಇಡೀ ವಿಡಿಯೋ ಗೇಮ್ ಮಾಡೋದ್ರಿಂದ ನಿದ್ರಾಹೀನತೆ ಸ್ಟಾರ್ಟ್ ಆಗ್ತದೆ. ಕೆಲವೊಂದು ಸಲ ಸೀರಿಯಸ್ ಕೇಸ್ಗಳಲ್ಲಿ ಮಾನಸಿಕ ಕಾಯಿಲೆಗಳು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಟೆನ್ಷನ್, ಕಾನ್ಸಂಟ್ರೇಷನ್ ಪವರ್ ಕಮ್ಮಿ ಆಗೋದ್ರಿಂದಾಗಿ ತುಂಬಾ ಡೇ ಟು ಡೇ ಆಕ್ಟಿವಿಟೀಸ್ ನಲ್ಲಿ ಮಿಸ್ಟೇಕ್ಸ್ ಆಗೋದನ್ನ ಕಾಣ್ಬಹುದು. ಈಗ ಯಾವುದೋ ಒಂದು ನಾವು ಕೆಲಸ ಹೇಳಿದ್ರೆ ಅದು ಬೇಗ ಮರ್ತೋಗುದು, ನೆನಪಿನ ಶಕ್ತಿಯಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುದು, ಮತ್ತೆ ಯಾರು ಫ್ಯಾಮಿಲಿ ಜೊತೆ ಇಂಟರಾಕ್ಟ್ ಮಾಡದೆ ಒಂಟಿಯಾಗಿ ಇರುವುದು, ಮಗುವಿನ ಎಮೋಷನಲ್ ಸ್ಟೇಟಸ್, ಒಂದು ನಗುಮುಖ ಇಲ್ಲ, ಒಂಟಿತನ, ಮತ್ತೆ ಅವನದೇ ಒಂದು ಪ್ರಪಂಚದಲ್ಲಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡುದು, ಮತ್ತೆ ಕ್ಲಾಸ್ ಕಾಲೇಜ್ ಎಲ್ಲ ಇದ್ರೆ ಬಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುದು. ಇದೆಲ್ಲ ಕಂಡ್ರೆ ನಾವು ಫಸ್ಟ್ ಇದನ್ನೊಂದು ಸಸ್ಪೆಕ್ಟ್ ಮಾಡಬೇಕು, ಮನೆಯವರು ಇದನ್ನು ಗುರುತಿಸಬೇಕು, ಏನು ವ್ಯತ್ಯಾಸ ಇದೆ ಅಂತ. ಗಣೇಶ್ ಕೊಡುವವರೇ, ಈಗ ಮಕ್ಕಳಲ್ಲಿ ಸಾರಿಗೆಗಳು ಹೇಳಿದ್ರು, ನಡುವಲ್ಲಿ ಒಂದು ಕರೆ ಇದೆ, ನೋಡೋಣ, ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ, ಇದು ಸುಳ್ಳ್ಯದಿಂದ ರಕ್ಷಿತ್ ಮಾತಾಡೋದು. ಹೇಳಿ ಸರ್. ನಮಸ್ಕಾರ. ಇದು ಈ ITBT ಇವರು ಎಂಪ್ಲಾಯಿಗಳು ಕೊರಿಯನ್ ಫಿಲಮ್ಸ್ ನೋಡ್ತಾರೆ ಜಾಸ್ತಿ. ಸರಿ. ಇದರಿಂದ ಅವ್ರಿಗೆ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆಗಳಾಗುತ್ತದ ಅಂತ. ಕೊರಿಯನ್ ಗೇಮ್ಸ್ ಬಗ್ಗೆ, ಅವರು ಕೊರಿಯನ್ ಸಿನಿಮಾಗಳ ಬಗ್ಗೆ ಹೇಳೋದು ನೀವು? ಹೌದು, ಕೊರಿಯನ್ ಸಿನಿಮಾ. ಹೌದಾ? ಸರಿ ಸರಿ ಸರಿ, ಉತ್ತರ ಕೊಡ್ತಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸರ್ ಕೊಡುವ ಸರ್, ಅದು ಕೊರಿಯನ್. ಈ ಕೊರಿಯನ್ ಗೇಮ್ಸ್ ಇದೆ. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಸೋಷಿಯಲ್ ಮೀಡಿಯಾ ಫೈಟಿಂಗ್ ಕೊರಿಯನ್ ಗೇಮ್ಸ್ ಮತ್ತು ಸಿನಿಮಾ ಮತ್ತು K-pop ಮತ್ತು K-ಡ್ರಾಮಾ ಅಂತ ಹೇಳ್ತಾರೆ. K-ಡ್ರಾಮಾ ಅಂತ ಹೇಳಿ ಇಟ್ ಈಸ್ ಸೀರಿಯಲ್ಸ್. ಆ ಸೀರಿಯಲ್ಸ್ನ ಎಡಿಕ್ಷನ್ ಇವತ್ತು ITBTಯಲ್ಲಿ ಇವರು ಹೇಳಿದ ಹಾಗೆ ITBTಯಲ್ಲಿ ಮಾತ್ರ 13 ವರ್ಷ ಅಥವಾ 10 ವರ್ಷದ ಮಕ್ಕಳಿಂದ ಶುರು ಆಗ್ತಾ ಉಂಟು. ಕೊರಿಯನ್ಸ್ ಇದು ಬಾಡಿ ಲ್ಯಾಂಗ್ವೇಜ್, ಕೊರಿಯೋಗ್ರಫಿ, ಮತ್ತು ಆ ಸ್ಟೋರಿ ಟೆಲ್ಲಿಂಗ್ ಕೆಪಾಸಿಟಿ. ಈಗ ಕೊರಿಯನ್ ಡ್ರಾಮಾದಲ್ಲಿ ಇರುವಂಥ ಸ್ಟೋರಿ ಬೇರೆ ಏನಿಲ್ಲ ಸರ್. ಈಗ ನಮ್ಮ ಕನ್ನಡ ಸೀರಿಯಲ್ಸ್ಗಳಲ್ಲಿ ಇರುವಂಥದ್ದೇ ಉಂಟು. ಹೌದು ಹೌದು ಹೌದು, ಬೇರೆ ಏನೂ ಇಲ್ಲ. ಬಟ್ ದೇ ಆರ್ ಕೊರಿಯನ್ಸ್. ಹೌದು, ದೇ ಹ್ಯಾವ್ ಅ ಡಿಫರೆಂಟ್ ಲುಕ್. ಈಗ ಉದಾಹರಣೆಗೆ, ಈಗ ನನಗೆ ವಯಸ್ಸಾದದ್ದು ಮುಖದಲ್ಲಿ ಗೊತ್ತಾಗ್ತದೆ, ದೈಹಿಕ ಬದಲಾವಣೆ ಬರ್ತದೆ. ಅವರಲ್ಲಿ ಆ ಜೆನೆಟಿಕಲಿ ದೇ ಹ್ಯಾವ್ ಅ ಯಂಗ್ ಲುಕ್. ಸರಿ. ಸೊ ಈ ಮಕ್ಕಳು ಅದಕ್ಕೆ ತುಂಬ ಅಟ್ರಾಕ್ಟ್ ಆಗ್ತಿದ್ದಾರೆ. ಓವರ್ ದ್ಯಾಟ್ ಈ ಕೊರಿಯೋಗ್ರಫಿ ಎಲ್ಲ ತುಂಬ ಒಳ್ಳೆ ಇರ್ತದೆ ಅಂತ ಮಕ್ಕಳು ಹೇಳ್ತಾರೆ. ಹೌದು ಹೌದು ಹೌದು. ನಮ್ಮಲ್ಲಿ ಮತ್ತು ಅಲ್ಲಿ ಡಿಫರೆನ್ಸ್. ಮತ್ತೆ ನಮ್ಮಲ್ಲಿ ಸ್ಯಾಡಿಸ್ಟಿಕ್ ಇದು ಇರ್ತದೆ, ಪ್ಲೆಜರ್ಸ್ ಇದರಲ್ಲಿ, ಅದರಲ್ಲಿ ಆ ಸ್ಯಾಡಿಸ್ಟಿಕ್ ಇದು ಇಲ್ಲ. ಸರಿ ಸರಿ. ಅದಕ್ಕೋಸ್ಕರ ಮಕ್ಕಳು ಅದಕ್ಕೆ ತುಂಬಾ ಅಟ್ರಾಕ್ಟ್ ಆಗುವುದನ್ನು ನಾನೀಗ ನೋಡ್ತಾ ಇದ್ದೇನೆ. ಅಲ್ಲ, ಈಗ ಭಾವನೆಗಳು ನಮ್ಮ ದೇಶದ ಸಿನಿಮಾ ಧಾರಾವಾಹಿಗಳಲ್ಲಿ, ಈಗ ನಾವೇ ಹೇಳೋದು, ಹಿರಿಯರು ಯಾರಾದರೂ ಮನೆಯವರು ಕೊರಿಯನ್ ಸಿನಿಮಾ ಮಕ್ಕಳು ನೋಡ್ತಾ ಇದ್ದಾಗ ನಾವೇನು ನಡುವಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಅದರಲ್ಲಿ ಏನು ಆಳುವಂಥದ್ದು ಅಥವಾ ದ್ವೇಷ ಸಾಧಿಸುವಂಥ ನಮಗೆ ಅರ್ಥನೇ ಆಗೋದಿಲ್ಲ. ಸರ್, ಈ ರೀತಿ ಒಂದು ಯಾವ ವಯಸ್ಸಿನವರು ಡಾಕ್ಟರ್, ಯಾವ ವಯಸ್ಸಿನವರು ಇದಕ್ಕೆ ಹೆಚ್ಚು ಅಟ್ರಾಕ್ಟ್? ಈಗ ಅವ್ರು ಫೋನ್ ಮಾಡಿದಾಗೆ ಹೇಳಿದರು ಕಂಪೆನಿಯವರೆಲ್ಲ ಅಟ್ರಾಕ್ಟ್ ಆಗ್ತಾರೆ ಅಂತ. ನಾವು ಮಕ್ಕಳು ಕೊರಿಯನ್ ಸಿನಿಮಾಗಳನ್ನು ನೋಡೋದನ್ನು ನೋಡಿದ್ದೇವೆ. ಅದೇನೋ ವಯಸ್ಸಿನ ಏನಾದರೂ ಯಾವ ವಯಸ್ಸಿನವರು ನೋಡ್ತಾರೆ ಹಾಗೇನಾದರೂ ಇದೆ? ಯಾರು ಅಟ್ರಾಕ್ಷನ್ ಜಾಸ್ತಿ ಹೊಂತಾರೆ ಅಂತ ಎನ್ನುವಂಥ? ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಂತ ಹೇಳೋದು ಎಲ್ಲ ಏಜಲ್ಲೂ ನಾವು ಕಾಣ್ಬೋದು. ಈಗ ಅಂದರೆ ಅದಕ್ಕೆ ಮಾಧ್ಯಮಗಳು ಅವೈಲೇಬಲ್ ಇದ್ದರೆ ಯಾವ ಏಜಲ್ಲಿ ಬೇಕಾದರೂ ಅದು ಬ್ರೈನ್ನ ಮೇಲೆ, ಕೆಮಿಸ್ಟ್ರಿಯ ಮೇಲೆ ಪ್ರಭಾವ ಬಿದ್ದು ನಮಗೆ ಈ ಮೀಡಿಯಾ ಎಡಿಕ್ಷನ್ ಅಂತ ಹೇಳೋದು ಕಾಣ್ತದೆ. ಸಾಧಾರಣ ನಾವೀಗ ನೋಡಿ 2-3 ವರ್ಷದ ಮಕ್ಕಳಿಗೆ ಈಗ ಫೋನ್ ಕೊಟ್ಟು ಇತ್ತೀಚೆಗೆ ಚಟಾದ ಮಕ್ಕಳು ಬಂದಿದ್ದಾರೆ. ಹಾಗೆ ಒಂದು 50 ವರ್ಷಕ್ಕವರೆಗಿನ ಮನುಷ್ಯರಲ್ಲಿ ಯಾರಲ್ಲಿ ಬೇಕಿದ್ರು ಈ ಚಟ ಅಂತ ಹೇಳೋದು ಕಾಣ್ಬೋದು ಸರ್.